ಸಲ್ಮೇಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ. ಬೆಳ್ತಂಗಡಿ ತಾಲೂಕದ ಪೆರಾಡಿ ಗ್ರಾಮದ ಪಂಬದೊಟ್ಟು ಪನ್ಪುನವಲು ತೋಡುದ ನೀರು ಕೈತಳದ ಕಂಡಬುಕ ತೋಡುಗು ನುರ್ಕುದು ರೈತರಿಗೆ ಭಾರಿ ನಷ್ಟ ಉಂಡಾತನು. ಪೆರಾಡಿ ಗ್ರಾಮದ ಸದಾನಂದ ಪೂಜಾರಿ, ಅಬ್ಬಾಸ್ ಇಸ್ಮಾಯಿಲ್, ಜಿನ್ನಪ್ಪ ಪೂಜಾರಿ, ಶೀನಾ ಮೂಲ್ಯ, ಜಯ ಪೂಜಾರಿ ಇಂಚ ಪಾಕ ಜನಕ್ಲಿನ ಕಂಡೊಲೆಗು ಬೊಲ್ಲ ಪೊಗುದುಂಡು. ಕಂಡಬುಕ ತೋಟುಡು ನೀರು ದಿಂಜಿ ನೆಡ್ದಾವ್ರ ಬುಳ್ಳೆ ನಷ್ಟ ಆಯ್ರೆ ಉಂಡೊಂದು ಬೆನ್ನಿದಕಲು ಪೋಡಿಗೆ ತೆರಿಪಾದಿರು. ಕುಡ್ಲ ಡೋರ್ಮಿಡು ಬರ್ಸಬತ್ತಿ ನಿರ್ದಾವ್ರ ಅದ್ಯಪಾಡಿಡ್ಲ ಬೊಲ್ಲ ಬೈತಂಡು. ಒಡಿ ಜೋಕುಲು ಶಾಲೆಗೆ ರಜೆ ಪಾಡರೆ ಒಂದೇ ಓಡುಡು ಶಾಲೆಗೆ ಪೋವಡಾಯಿನ ಸ್ಥಿತಿಗತಿ ಎದುರಾತಂಡು. ಅದ್ಯಪಾಡಿದ ಪಾಕ ಕಡಿಟ್ಟು ತಗ್ಗು ಜಾಗಿಲು ನೀರಡು ಮುರ್ಕುದ ಬೊಲ್ಲದ ನೀರು ಇಲ್ಲಲೆಗ್ಲ ಪೊಗ್ಗುದುಂಡು. ಇತ್ತೆ ಬಾರಿ ಬರ್ಸ ಬರ್ಪುನ ಮರಿಯಲದ ಪೊರ್ತು ಪುಷ್ಯ ಮಹಾನಕ್ಷತ್ರದ ಬರ್ಸ ಬರೊಂದುಂಡು. ಜಿಲ್ಲೆದ ಕಡಬ ತಾಲೂಕು ಮರ್ದಾಳ ಕರ್ಮಾಯಿ ಜೋಡ್ಸವನ ಮಾರ್ಗದ ಸ್ಥಿತಿ ಪಂಡದ ಪ್ರಯೋಜನ ಇಜ್ಜಿಂದ ಪನ್ಪನಂಚ ಆತಂಡು. ಮಾರ್ಗದ ಉದ್ದೋಗ್ಲ ನೀರು ದಿಂಜಿದುಂತುದುಂಡು, ಸಂಚಾರ ಊಲೋಲಾತಂಡು. ಈ ಮಾರ್ಗನು ದಿನನಿತ್ಯ ಗಳಸುನ ಬರವ್ ಕಲ್ಪನಕಲು ಸೇರಿನಂಚ ಅವೇತೋ ಜನ ಕಷ್ಟಡ್ ತಿಕ್ಕಲ್ದು ಬುಡ್ದೇರು. ಈ ಬಗೆಟ್ ಜಿಲ್ಲಾಡಳಿತ ತುರ್ತು ಕ್ರಮ ದೆತ್ತನುಡುಂದು ಒರಿ ಒತ್ತಾಯ ಮಲ್ತಿನ ವಿಡಿಯೋ ಸಾಮಾಜಿಕ ಜಾಲತಾಣಡು ಸುದ್ದಿ ಆತಂಡು. ಮರ್ದಾಳಡ್ದು ಕರ್ಮಾಯಿ ಜೋಡ್ಸವನ ಈ ಮಾರ್ಗದ ಅರ್ಧ ಭಾಗದಾತ ಕಾಂಕ್ರೀಟ್ ಆತಂಡು. ಅಂಡ ಒರಿನ ಅರ್ಧ ಅಂಚನೆ ಉಂಡು. ಮಂಟ್ರ, ಐತೂರು, ನೆಕ್ಕಿಲಾಡಿ ಇಂಚ ಮೂಜಿ ಪಂಚಾಯತ್ಲಿನ ಸುತ್ತುಗು ಉಂದು ಬರ್ಪು ನೀಡಿದಾವ್ರ ಮಾರ್ಗ ಇಡೀ ಕಾಂಕ್ರೀಟ್ ಆತಜಿ. ಮಾರ್ಗ ಅಭಿವೃದ್ಧಿನು ಆ ಪಂಚಾಯತ್ ಕೈಕ್ ದೆತನುಡು ಪನ್ಪುನ ಕೆಪ್ಪುಗುಪ್ಪು ಒಂದೇಕ ಕಾರಣ. ತಹಶೀಲ್ದಾರ್ ಬೊಕ ಜಿಲ್ಲಾಧಿಕಾರಿಗಳು ಈ ಸಮಸ್ಯೆಗೆ ಪರಿಹಾರ ನಾಡಿದ ಪತ್ತೊಡು ಊರ್ದಕಲು ಒತ್ತಾಯ ಮಲ್ತೊಂದುಲೇರು. ನೋಡಿ, ಇದು ನಮ್ಮ ಕರ್ಮಾಯಿಯಿಂದ ಮರ್ದಾಳಕ್ಕೆ ಬರೋದಕ್ಕಂತ ರಸ್ತೆ ನೋಡ್ರಿ. ಅಲ್ಲಿ 2-3 ವಾಹನ ಬಂದು ನಿಂತಿದೆ ನೋಡಿ, ಬ್ಲಾಕ್ ಆಗಿ ನಿಂತಿದೆ. ಇಲ್ಲಿ ಏನು ಮಾಡಿದೆ ಅಂತ ಇದ್ರೆ, ಎಷ್ಟೋ ಶಾಲೆಯ ಮಕ್ಕಳು ಮದ್ರಸಕ್ಕೆ ಹೋಗೋತಕ್ಕಂಥ ಮಕ್ಕಳಿದ್ದಾರೆ ನೋಡ್ರಿ. ಇದ್ರೂ ಇಲ್ಲಿಯ ತನಕ ಕಾಂಕ್ರೀಟ್ ರೋಡ್ ಆಗಿದೆ. ಇದರಿಂದ ಆ ಕಡೆಗೆ ಮರ್ದಾಳ ಪೇಟೆಗೆ ಮುಟ್ಟೋತಕ್ಕಂಥ ರಸ್ತೆ ಐತೂರಿನವರು ಹೇಳ್ತಾರೆ ಅದು ನೆಕ್ಲಾಡಿಗೆ ಸಂಬಂಧಪಟ್ಟದಂತ. ನೆಕ್ಲಾಡಿಯವರ ಹತ್ರ ಕೇಳಿದರೆ ಹೇಳ್ತಾರೆ ಅದು ಬಂಟ್ರಗೆ ಸಂಬಂಧಪಟ್ಟದಂತ ಹೇಳಿ. ಇದು ರಸ್ತೆನಾ ಅಲ್ಲ ಏನು ಸೇತುವೆನಾ ಅಥವಾ ಹೊಲನ ಅಥವಾ ಇನ್ನು ಹೋಗೋದ ತೋಡು ಅಂತೇಳಿ ಗೊತ್ತಾಗ್ತಾ ಇಲ್ಲ. ಹಾಗೆ ಆಗಿಬಿಟ್ಟಿದೆ ಇಲ್ಲಿ ಅವಸ್ಥೆ. ನೀರು ಬಂದಿದೆ. ಶಾಲೆಗೆ ಹೋಗುವ ಎಲ್ಲ ಮಕ್ಕಳು ಕೂಡ ಇದೇ ರಸ್ತೆಯಲ್ಲಿ ಹೋಗ್ತಾ ಇದ್ದಾರೆ. ಒಂದು ಚರಂಡಿ ಇಲ್ಲ ರೀ, ಇಲ್ಲಿ ಒಂದು ಚರಂಡಿ ಇಲ್ಲ. ಇದನ್ನು ಪಂಚಾಯತ್ನವರು ಸರಿ ಮಾಡಬೇಕಾಗ್ತದೆ. ಆದರೆ ಪಂಚಾಯತ್ನವರು ಹೇಳ್ತಾರೆ ನಮಗೆ ಗೊತ್ತಿಲ್ಲ ಅಂತೇಳಿ. ಇದು ಹೇಗೆ ಅಂತಂದರೆ ಇದು ಉಲ್ಟಾಗಿಬಿಟ್ಟಿದೆ. ಮೂರು ಹೆಂಡತಿ ಒಬ್ಬ ಗಂಡ ಅಂತ ಹೇಳಿದಾಗೆ ಆಗಿಬಿಟ್ಟಿದೆ ಈ ರಸ್ತೆ. ಇದಕ್ಕೆ ದಯಮಾಡಿ ಇದನ್ನು ನನ್ನ ವಾಯ್ಸನ್ನು ತಾವು DC ಅವರಿಗೆ ಅಥವಾ ತಹಸೀಲ್ದಾರ್ ಆಫೀಸಿಗೆ ಕಳಿಸಿಕೊಟ್ಟು ಈ ರಸ್ತೆಗೆ ಈ ಹೋಗತಕ್ಕಂಥ ಶಾಲೆಯ ಮಕ್ಕಳು, ಮದ್ರಸ ವಿದ್ಯಾರ್ಥಿಗಳು, ಸಾರ್ವಜನಿಕರಿಗೆ ಹೋಗತಕ್ಕಂಥ ರಸ್ತೆ ಹೇಗಾಗಿ ಬಿಟ್ಟಿದೆ ನೋಡಿ. ಇದು ಇಲ್ಲಿ ನೋಡಿ, ಇಲ್ಲಿ ತನಕ ಮಾತ್ರ ಮಾಡಿದ್ದಾರೆ. ಈಗ ಒಂದೊಂದು ಬಂಡೆಕಲ್ಲು ಹೆಂಗಿದೆ ಅಂತ ನೋಡಿ. ಇದು ಇಲ್ಲಿಂದ ಹೋಗಬೇಕಲ್ಲ, ಇದ್ದತಕ್ಕಂತಹ ಕುಪ್ಪಿ ಚೂರುಗಳು, ಗಾಜಿನ ಚೂರುಗಳು ಎಲ್ಲ ಬಳ್ಳ ಮುಳ್ಳು ಬಂದಿದ್ದು ಇಲ್ಲಿ ಬ್ಲಾಕ್ ಆಗಿಬಿಟ್ಟಿದೆ. ಹೆಂಗೆ ಹೋಗೋದು? ಇದು ಮರ್ದಾಳದ್ದು, ಬೇರೆಲ್ಲಿ ಅಲ್ಲ, ನಮ್ಮ ಕಡಬ ತಾಲೂಕು ಮರ್ದಾಳಿನ ಸಾವಿರಾರು ಜನಗಳು ದಿವಸನೂ ನಡೆಯತಕ್ಕಂಥ ಇದೊಂದು ಸ್ಥಳ. ಇಲ್ಲಿಂದ ಎಲ್ಲ ವಾಹನದವರು ಹೋಗ್ತಾರೆ. ವಾಹನದವರು ಹೋದ್ರೆ ಕೂಡ ಒಂದು ಕಲ್ಲು ನಡುವೆಲ್ಲಿ ಇದ್ದರೂ ಕೂಡ ತೆಗೆದು ಸೈಡಿಗೆ ಆಗ್ತಾ ಇಲ್ಲ ನೋಡಿ. ಹೋಗಲಿಕ್ಕೆ ಬೇಕಾಗಿ ಬಂದಿದೆ ಅಲ್ಲಿ ಒಂದು ಕಾರು, ಅಲ್ಲಿ ನಿಲ್ಲಿಸಿದ್ದಾರೆ ನೋಡಿ ದೂರದಲ್ಲಿ. ನಾನು ಈ ರಸ್ತೆಯಲ್ಲಿ ಹೋಗಬೇಡಿ ಅಂತ ಹೇಳಿದೆ. ಅವರು ಹೇಳಿದರು ಇದೇನು ರಸ್ತೆ ನಿಮ್ಮದು ಅಂತ ಹೇಳಿದರು.
ನನ್ನ ಅಪ್ಪನದಲ್ಲ, ನಿಮ್ಮ ಅಪ್ಪನದಲ್ಲ, ಇದು ಸಾರ್ವಜನಿಕ ರಸ್ತೆ. ಇಲ್ಲಿ ಯಾವುದೇ ಒಂದು ವಾಹನ ಹೋಗಬೇಕಾದ್ರೆ ನಮ್ಮ ಹತ್ರ ಕೇಳ್ಕೊಂಡು ಹೋಗ್ಬೇಕಂತ ಹೇಳ್ತಾರೆ. ನೋಡಿ, ಒಂದು ಎಲ್ಲಾದರೂ ಒಂದು ಚರಂಡಿ ತೆಗಿಬೋದಲ್ಲ, ಯಾರೇ ಆಗಲಿ 3 ಪಂಚಾಯತ್ನವರು ಸೇರಿ, ಅಥವಾ ನಿಮಗೆ ಪಂಚಾಯತ್ನರಿಗೆ ಆಗದಿದ್ದರೆ ಸಾರ್ವಜನಿಕರಿಗೆ ಅದರ ಮಾಡ್ಬೋದು. ಪಂಚಾಯತ್ನವರನ್ನೇ ನಾವು ದೂರಿ ಪ್ರಯೋಜನ ಇಲ್ಲ, ಯಾಕೆಂತ ಇದಕ್ಕೆ ಪಂಚಾಯತ್ ಇಲ್ಲ, ಇದು ಸ್ವಂತ ರಸ್ತೆ ಕೂಡ ಅಲ್ಲ. ನೋಡಿ, ನೀವು ಇಲ್ಲೇ ನೋಡಿ ಅವಸ್ಥೆ ನೋಡಿ ಹೆಂಗಿದೆ ಅಂತೇಳಿ. ಮಕ್ಕಳು ಹೋಗಬೇಡವಾ? ನಾನು ಬೆಳಿಗ್ಗೆಯಿಂದ ಇಲ್ಲೇ ಕೆಲಸ ಮಾಡ್ತಾಯಿದ್ದೆ ನೋಡ್ರಿ. ಈ ನಮ್ಮ ಆತ್ಮೀಯ ಚಿಹ್ನೆಯಾಗಿರುವ ಮಾಯಿಪದ ಸೂಡಿ ಹಿಡ್ಕೊಂಡು ನಾನು ಬೆಳಿಗ್ಗೆಯಿಂದ ಇಲ್ಲಿ ಕೆಲಸ ಮಾಡ್ತಾಯಿದ್ದೇನೆ. ಆದರೂ ಯಾರಾದರೂ ಒಬ್ಬ ಬಂದು ಕೇಳಿಲ್ಲ ಏನಾಗಿದೆ ಅಂತ ಹೇಳಿ. ಹೀಗಾಗಿ ಬಿಟ್ಟಿದೆ ಇಲ್ಲಿ ಅವಸ್ಥೆ. ಏನಾದರೂ ಇದಕ್ಕೆ ಒಂದು ಪರಿಹಾರ ದಯಮಾಡಿ ಕಂಡುಹಿಡಿಬೇಕು. ತಹಸೀಲ್ದಾರರಾಗಲಿ, ಡಿ ಸಿ ಸಾಹೇಬರಾಗಲಿ, ದಯಮಾಡಿ ಕಂಡುಹಿಡಿಯಿರಿ. ಸುಳ್ಯ ತಾಲೂಕುದ ಶಾಲಾ ಕಾಲೇಜ್ಲೆಗ್ ತಹಶೀಲ್ದಾರ್ ಟಿ ರಮೇಶ್ ಬಾಬು ರಜೆ ಸಾರದ ಆದೇಶ ಪಿದಡ್ಪಾದಿರು. ಬಾರಿ ಬರ್ಸಗು ಮುಲ್ಪದ ಕೊಲ್ಲಬೊಗ್ರು ಗ್ರಾಮದ ಬೆಂಡೋಡಿ ಮಾರ್ಗದ ಸಂಕ ಬಿಚ್ಚಿದ ಪೋಯಿನ ಜಾಗೆಗ್ ಸುಳ್ಯದ ಶಾಸಕರು ಭಾಗೀರಥಿ ಮುರುಲ್ಯ ಪೋದು ಊರದ ಕ್ರೀಡಾ ಪಾತ್ರಕತೆ ನಡಪಾದ ಮಾಹಿತಿ ದೆತ್ತೊಂಡೆರು. ಕಡಬ ಸುಬ್ರಹ್ಮಣ್ಯ ಬಾಗುಡು ಬಾರಿ ಬರ್ಸೊಡ್ದು ದಿಂಜ ಉಪದ್ರ ಆದಿತ್ತು. ಮಂಜೇಶ್ವರ ಸುಬ್ರಹ್ಮಣ್ಯ ನಡುತ್ತ ರಾಜ್ಯ ಮಾರ್ಗುಡು ಪಾಕ ಕಡಿಟ್ಟು ಸುದಿತ್ತ ಬೊಲ್ಲ ಮಾರ್ಗು ಬತ್ತದು ಗಾಡಿಲಿನ ಸಂಚಾರ ಬಂದಾದಿತ್ತು. ಸುಬ್ರಹ್ಮಣ್ಯ ಕೈತಲ್ಲು ಪರ್ವತ ಮುಕ್ಕಿಡ್ದು ಒವ್ವೇ ಗಾಡಿಲು ದುಂಬು ಪೋಪುನಂಚ ಇಜ್ಜಾಂಡು ಕರಿನ ರಡ್ಡು ದಿನೊಡ್ದು ಒಂದುವೇ ಸ್ಥಿತಿಗತಿ ಇತ್ತದು. ಈ ಮಾರ್ಗುಡು ಪೋಪುನಕುಲು ಬಲ್ಪ ಗ್ರಾಮಡ್ದು ಗುತ್ತಿಗಾರ ಮಾರ್ಗ ಅದು ಸುಬ್ರಹ್ಮಣ್ಯಗೂ ಪೋವಡಾತನು. ಮುಲ್ಪದ ಬಲ್ಪ ಗುತ್ತಿಗಾರ ನಡುಟು ಕಮಿಲ ಗ್ರಾಮದ ಕೈತಲ್ ಮಾರ್ಗಗೂ ಅಡ್ಡ ಮರ ಬೂರ್ದಿತ್ತದು. ಗಾಡಿಲಿನ ಸಂಚಾರ ಔಲೌಲು ಉಂಟುದಿತ್ತು. ಊರದಕುಲು ಬೊಕ್ಕ ಮಾಧ್ಯಮ ದೋಸ್ತಿಲು ಮರ ಕಡ್ಪಾದ ಸಂಚಾರಗೂ ಇಡೆಮಲ್ತ ಕೊರಿಯರು. rollo bardo y play. ಒಡಿಪುದ ಮುಖ್ಯ ಜಾಗಿಡುಪ್ಪುನ ಸರ್ವಿಸ್ ಬಸ್ ಸ್ಟ್ಯಾಂಡ್ ತೋರೊಂದಿತ್ತದು ಜನಕ್ಲೆಗ್ ಉಪದ್ರ ಆವನುಂಡು. ಈ ಬಸ್ ಸ್ಟ್ಯಾಂಡ್ ಹಿಡಿದು ಕುಡ್ಲ ಕೊಲ್ಲೂರು ಕಾರ್ಲ ಕುಂದಾಪುರದ ಕಡೆಟ್ಟು ಅವೇತೋ ಬಸ್ಸುಲು ನಿಚ್ಚಲ ಸಂಚಾರ ಮಲ್ಪುವ ಅಂಚದು ಸಾರಗಟ್ಲೆ ಜನ ಈ ಬಸ್ ಸ್ಟ್ಯಾಂಡ್ ನೇ ನಂಬುದುಲ್ಲೇರು. ಕರಿನ ಕೆಲವು ದಿನೊಡ್ದು ಬಾರಿ ಬರ್ಸ ಬರೊಂದಿತ್ತದು ಬಸ್ ಸ್ಟ್ಯಾಂಡ್ ದ ಮಾಡು ತೋರೊಂದುಂಡು. ಇಂದೆಡ್ದು ಜನಕ್ಲೆಗ್ ಬಾರಿ ಉಪದ್ರ ಆವನುಂಡು. ಕುಲ್ಲೆರು ಸರಿಯಾಯಿನ ಸೀಟ್ ಇಜ್ಜಿ ಜನಕುಲು ಅಂಚಿಂಚಿ ಪೋಪುನ ಜಾಗಿಡು ಸೊತ್ತುಲಿನ ದೀದು ಮಾರೊಂದುಲ್ಲೇರು. ಅವಲವಲು ಕಜವು ಪ್ಲಾಸ್ಟಿಕ್ ದಕ್ಕದಿನ ಹೇಸಿಗೆ ವಸ್ತುಲು ಬೂರ್ದುಂಡು. ಗುಟ್ಕಾ ತಿಂದದು ಅವಲವಲು ಒಬಿಪುನ ಸಾಮಾನ್ಯ ಸಂಗತಿ ಆದಪೋತುಂಡು. ಪರ್ಪೆಲಿರು ಅವಲೇ ಕಾಲಸ ದೆಪ್ಪುವೆರು. ಒಂದು ಮಾತ ನಿಚ್ಚ ಪೋಪರಿ ವರ್ಪರಿ ದಕ್ಲಿಗೂ ಕಿರಿಕಿರಿ ಉಂಡು ಮಲ್ತೊಂದುಂಡು. ಒಡಿಪು ನಗರಸಭೆ ಅಧಿಕಾರಿಗಳು ಜನಪ್ರತಿನಿಧಿಗಳು ತುರ್ತು ಗಮನ ಕೊರುಡಾತುಂಡು. ಒಡಿಪು ನಗರದ ನಡುಟುಪ್ಪುನ ಬಂಗಾರ ತಯಾರು ಮಲ್ಪನ ಘಟಕೊಡ್ದು ಪಿದೈ ಬರ್ಪನ ಪುಗೆ ಸುತ್ತಮುತ್ತಡು ಪೋಡಿಗೆ ಉಂಡು ಮಲ್ತೊಂದುಂಡು. ಒಡಿಪು ನಗರದ ಪರ ಕಾರ್ಪೊರೇಷನ್ ಬ್ಯಾಂಕ್ ಮಾರ್ಗಡುಪ್ಪುನ ಈ ಘಟಕದ ಸುತ್ತಮುತ್ತು ಅಂಗಡಿಲು ದೇವಸ್ಥಾನ ಪಳ್ಳಿ ಸರ್ಕಾರಿ ಶಾಲೆ ವಾಸ ಮಲ್ಪನ ಕಟ್ವಣಲು ಇತ್ತದು ಸುತ್ತಮುತ್ತು ಬಾರಿ ಪುಗೆ ಪದರ್ದುಪ್ಪುಂಡು. ರಾಸಾಯನಿಕ ಉಪ್ಪುನ ಈ ಪುಗೆರ್ದು ಮೂಂಕು ಕಣ್ಣು ಉರಿಪುನ ತೆಮ್ಮ ಉಂಡಾತಂಡು. ನಡತಂದ ಪೋಪುನಕ್ಲಿಗೆ ಸುತ್ತ ಮೂಂಕು ಮುಚ್ಚಿದ ನಡಪುನ ಸ್ಥಿತಿ ಉಂಡು. ಒಂದುವೇ ರೀತಿದ ಬಂಗಾರ ಪದ್ದೆ ಘಟಕ ಒಂಜಿ ಕೇರಳದ ಜನವಾಸದ ಜಾಗಿಡಿತ್ತಿನ ಕಾರಣ ಅದ
ಊರದ ಆಡಳಿತ ಸಂಸ್ಥೆ ಆಯ್ತ ಲೈಸೆನ್ಸ್ ಅನ್ನು ದೆತ್ತ ಪಾಡಿದಿತ್ತಂಡು ಇತ್ತೆ ಈ ರೀತಿ ರಾಸಾಯನಿಕ ಸೇರಿದಪ್ಪನ ಪುಗೆ ಪಿದೈ ಬುರೊಂದು ಪುಣಿಡ್ದಾವ್ರ ಆರೋಗ್ಯದ ಮಿತ್ತು ಹಾಳು ಪರಿಣಾಮ ಬೀರುನ ಪೋಡಿಗೆ ಉಂಡಾತಂಡು ಅಂಚಾದ ಜಿಲ್ಲಾಡಳಿತ ಬೊಕ್ಕ ಸಂಬಂಧಪಟ್ಟಿನ ಇಲಾಖೆ ತುರ್ತು ಕ್ರಮ ದೆತ್ತನರೆ ಊರದಕ್ಕಲು ಒತ್ತಾಯ ಮಲ್ತದಿರು. ಕುಡ್ಲದ ಹೋಟೆಲ್ ಒಂಜೆಟ್ಟು ಮೊಬೈಲ್ ಕಂಡದಿನ ಬಗೆಟ್ ಪೊಲೀಸ್ ಸ್ಟೇಷನ್ಗೂ ದೂರು ಕೊಡ್ತಾರೆ. ಕದ್ರಾ ಪೆಟ್ರೋಲ್ ಪಂಪ್ ಎದುರು ಉಪ್ಪುನ ಶ್ರೀ ಕಟೀಲು ಪಂಪನ ಹೋಟೆಲ್ ಗುರ್ತಾರ್ಥದ ಅಂತಿನ ಒರಿ ಮೊಬೈಲ್ ಕಂಡದಿನ ಬಗೆಟ್ ಸಿಸಿ ಕ್ಯಾಮರಾ ತೋಜಿದನು. ಈ ಬಗೆಟ್ ಹೋಟೆಲ್ದ ಯಜಮಾನರು ಮಹೇಶ್ ಎಸ್ ಕದ್ರಾ ಪೊಲೀಸ್ ಸ್ಟೇಷನ್ಗೂ ದೂರು ಕೊಡ್ತಾರೆ. ಜನಾಂಗೀಯ ಹಿಂಸೆಡ ಮುರ್ಕುದಿನ ಮಣಿಪುರ ಟು ಬುಡಕಟ್ಟು ಪೊಂಜೋಲಿನ ಬತ್ತಲೆ ಮಲ್ತದು ಮೆರವಣಿಗೆ ನಡಪಾಯನಿಕ ವಿರೋಧ ತೋಜಾದ ವುಮೆನ್ ಇಂಡಿಯಾ ಮೂವ್ಮೆಂಟ್ ಕರ್ನಾಟಕ ಸಂಘಟನೆದ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿದ ನೆಲೆಟ್ ಕುಡ್ಲದ ಕ್ಲಾಕ್ ಟವರ್ದ ಎದುರು ಪ್ರತಿಭಟನೆ ನಡಪಾದಿತ್ತರು. ಶಾಹಿದಾ ತಸ್ಲಿಂ ಪ್ರತಿಭಟನೆ ಉದ್ದೇಶಿಸಾದ ಪಾತಿರ್ದು ಮಣಿಪುರದ ಪೊಂಜೋಲಿನ ಮಿತ್ತು ನಡತಿನ ದೌರ್ಜನ್ಯಗೂ ಬಲವಾಯಿನ ವಿರೋಧ ತೋಜಾಯಿರು. ಮಣಿಪುರದ ಬಿಜೆಪಿ ಸರ್ಕಾರ ತಾನು ಸೋತನೇನು ಮುಚ್ಚಿದ ಪಾಡಿರೆ ಬೊಕ್ಕ ಜವಾಬ್ದಾರಿಗೆ ಪೋಡಿದು ಪೋಯಿನವು ಪಿದೈ ಬೂರುಣಂದು ರಾಜುಡು ಇಂಟರ್ನೆಟ್ ಬಂದ್ ಮಲ್ತದಿತ್ತಲು. ಲಡಾಯಿನ ಪತ್ತಡು ದಿಯರೆ ಮಣಿಪುರ ಸರ್ಕಾರಕ್ಕೂ ಸಾಧ್ಯ ಆಯ್ಜಿಂಡ ಕೇಂದ್ರ ಸರ್ಕಾರ ನಡುಕಪೊಗ್ಗೋಡಿತ್ತಲು. ಮೇ 4 ಚಲ್ಲು ಕಾರ್ಯ ನಡೆತದಿತ್ತದು. ಅಪ್ಪಗ ಪ್ರಧಾನಿ ಮೋದಿ ಕರ್ನಾಟಕದ ಓಟುದ ರ್ಯಾಲಿಡಿತ್ತರು. ಅರೆಗೂ ಕರ್ನಾಟಕದ ಓಟುಡು ಗೆಂದಿನ ಮುಖ್ಯ ಆದಿತ್ತನು. ಓಟು ಮುಗಿ ನೀಡಿದ ಬೊಕ್ಕ ಪಾಕ ಪಿದೈ ದೇಶಗಳಿಗೂ ತಿರ್ಗಾಟ ಮಲ್ತೆರು. ಅಂಡ ಮಣಿಪುರಗೂ ಅಲ್ಪದ ಸ್ಥಿತಿಗತಿ ತೂದು ಪಿಂದನೆರೆ ಪೋಯಿಜೇರು. ಪೊಂಜೋಲಿನು ರಡ್ಡನೇ ಕ್ಲಾಸ್ ಜನಾದ ತೋಜುನ ಬೊಕ್ಕ ಅಕ್ಲಿನ ಮಿತ್ತದ ದೌರ್ಜನ್ಯನು ರಾಜಕೀಯ ಅಸ್ತ್ರಾದ ಗಳಸಿನ ಮನಸ್ಥ ಸ್ಥಿತಿ ಆರೇನು ಮಣಿಪುರಗೂ ಪೋವಂದಿನಂಚ ತಡೆತದಂಡು. ಒಂದೆರ್ದು ನಮ್ಮ ದೇಶ ಶುಲಾಯುಗಡ್ದು ದುಂಬು ಪೋತುಂಡು. ಬಿಜೆಪಿ ದಕ್ಕಲು ಮಾತೆ ಪಣದು ಅಪ್ಪಲಿನು ನಡುಸಾದಿಡು ಬತ್ತಲೆ ಮಲ್ತದೆರೆಂದು ಶಾಹಿದಾ ತಸ್ಲಿಂ ದೂರಿಯರು. ವುಮೆನ್ಸ್ ಇಂಡಿಯಾ ಮೂವ್ಮೆಂಟ್ ದ ದಕ್ಷಿಣ ಕನ್ನಡ ಜಿಲ್ಲಾ ಗುರ್ಕರ್ದಿ ನೌರಿನ್ ಆಲಂಪಾಡಿ, ಪ್ರಧಾನ ಕಾರ್ಯಂತರ ನಿಶಾ ಮೂಡುಶೆಡ್ಡೆ, ಎಸ್ಡಿಪಿಐ ಜಿಲ್ಲಾ ಒತ್ತು ಗುರ್ಕರ್ದಿ ಮಿಸ್ರಿಯಾ ಕಣ್ಣೂರು ಪ್ರತಿಭಟನೆ ನೀಡಿದ್ದರು. ಅದೇ ರೀತಿ ಈ ಪ್ರತಿಭಟನಾ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ವುಮೆನ್ ಇಂಡಿಯಾ ಮೂವ್ಮೆಂಟ್ ರಾಜ್ಯ ಸಮಿತಿ ಸದಸ್ಯ ಇವರಿಗೂ ಸ್ವಾಗತಿಸುತ್ತಿದ್ದೇನೆ. ಕಳೆದ 2 ತಿಂಗಳುಗಳಿಂದ 2.5 ತಿಂಗಳುಗಳಿಂದ ನಡೀತಾ ಇರುವಂತಹ ಹಿಂಸಾಚಾರ ಮತ್ತು ಇತ್ತೀಚೆಗೆ ಬಿಡುಗಡೆಯಾದಂತಹ ಇಬ್ಬರು ಮಹಿಳೆಯರ ಮೇಲೆ ನಡೆದಿರುವಂತಹ ಪೈಶಾಚಿಕ ಕೃತ್ಯ, ಬೆತ್ತಲಗೊಳಿಸಿ ನಡೆದಿರುವಂತಹ ಪೈಶಾಚಿಕ ಕೃತ್ಯವನ್ನು ನಾವು ವಿಮೆನ್ ಇಂಡಿಯಾ ಮೂವ್ಮೆಂಟ್ ವತಿಯಿಂದ ತೀವ್ರವಾಗಿ ಖಂಡಿಸ್ತಾ ಇದ್ದೇನೆ. ಅದರ ಜೊತೆಗೆ ಎಲ್ಲ ಸಂವಿಧಾನ ಪ್ರೇಮಿಗಳ ಪರವಾಗಿ, ಎಲ್ಲ ಪ್ರಜಾಪ್ರಭುತ್ವವಾದಿಗಳ ಪರವಾಗಿ, ಈ ದೇಶದ ಸರ್ವ ನಾಗರಿಕರ ಪರವಾಗಿ ನಾನು ನನ್ನ ಕಟುವಾದ ತೀಕ್ಷ್ಣವಾದ ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಕಳೆದ 2 ತಿಂಗಳುಗಳಿಂದ ಮಣಿಪುರದಲ್ಲಿ ನಡೀತಾ ಇರುವಂತಹ ಹತ್ಯಾಕಾಂಡ, ಈ ಸಂದರ್ಭದಲ್ಲಿ ಅಲ್ಲಿನ ಸಿಎಂ ಏನ್ ಮಾಡ್ತಾ ಇದ್ದಾರೆ? ಅಲ್ಲಿನ ಸಿಎಂ ಹೇಳ್ತಾರೆ 2 ತಿಂಗಳುಗಳಿಂದ ಇಂತಹ ಅನೇಕ ಘಟನೆಗಳು ನಡೆದಿದೆ, ಅದಕ್ಕಾಗಿ ನಾವು ಇಂಟರ್ನೆಟ್ ಅನ್ನು ಬಂದ್ ಮಾಡಿದ್ದೇವೆ ಅಂತ. ನಾವು ಇಷ್ಟರವರೆಗೆ ತಿಳ್ಕೊಂಡಿದ್ದದ್ದು ಸರ್ಕಾರಗಳು ಆಗಾಗ ಇಂಟರ್ನೆಟ್ ಇಂತಹ ಘಟನೆಗಳಲ್ಲಿ, ಇಂತಹ ಸಂದರ್ಭಗಳು, ಕೋಮು ಸೂಕ್ಷ್ಮ ಘಟನೆಗಳು ನಡೆದಾಗ ಇಂಟರ್ನೆಟ್ ಬಂದ್ ಮಾಡುವುದು ಫೇಕ್ ನ್ಯೂಸ್ ಹಬ್ಬಿಸುವುದಕ್ಕಾಗಿಯೇ ಇರಬಹುದು ಅಂತ, ಅಥವಾ ಏನಾದ್ರೂ ಅಂತಹ ಅಚಾನಕ್ ಆಗಿ ಘಟನೆಗಳು ನಡೆದಾಗ ಅದರ ಕ್ರೋಧಕ್ಕೆ ಒಳಗಾಗಿ ಜನ ಹತಾಶರಾಗುವುದು ಬೇಡ, ಅವರು ಕಾನೂನು ಕೈಗೆತ್ತಿಕೊಳ್ಳುವುದು ಬೇಡ, ಆ ಉದ್ದೇಶದಿಂದ ಆಗಿರ್ಬೋದು ಅಂತ. ಆದ್ರೆ ಈಗ ನಮಗೆ ಸ್ಪಷ್ಟವಾಗಿ ಗೊತ್ತಾಯ್ತು, ಸರ್ಕಾರಗಳು ಅವರ ವೈಫಲ್ಯವನ್ನು ಮುಚ್ಚುವುದಕ್ಕಾಗಿ ಇಂಟರ್ನೆಟ್ ಅನ್ನು ಬಂದ್ಗೊಳಿಸ್ತಾ ಇದ್ದಾರೆ ಅಂತ. ಇಲ್ಲಿಯ ಬಿಜೆಪಿ ಸರ್ಕಾರ ಅವರ ಹೊಣೆಗೇಡಿತನವನ್ನು ಬಹಿರಂಗ ಆಗ್ತದೆ ಅಂತ ಹೆದರ್ಕೊಂಡು ಅವರ ಇಂಟರ್ನೆಟ್ ಅನ್ನು ಮುಚ್ಚುತ್ತಾರೆ ಅಂತ ನಮಗೆ ಈಗ ಸ್ಪಷ್ಟವಾಗಿ ಗೊತ್ತಾಯ್ತು.
ಉಳ್ಳಾಲ ತಾಲೂಕುದ ಮುಡಿಪು ಪೇಂಟೆಡು ಸೋಮವಾರ ರಾತ್ರಿ ಬಸ್ ಬೊಕ್ಕ ಕಾರು ಒಂಜಿ ಕೊಂಜಿ ಹಿಡ್ತದುಂಡು ಪವಾಡ ಪನ್ಪುನಂಚ ಕಾರು ಡ್ರೈವರ್ ಬಚಾವಾತಿರು ಕುಡ್ಲಡ್ದು ಬೀಸ್ ರೋಡ್ ದಂಚಿಗೆ ಪೋವೊಂದಿತ್ತಿನ NS ಟ್ರಾವೆಲ್ಸ್ ಬಸ್ ಮುಡಿಪು ಜಂಕ್ಷನ್ ತಿರುಗುನ ಪೊರ್ತುಡು ಭಾರತಿ ಶಾಲೆ ದಂಚಿಡ್ದು ಬರೋದಿತ್ತಿನ ಝೆನ್ ಕಾರುಗ್ ಗುದ್ದುತುಂಡು ಬಸ್ತ ಎದುರು ಮೇಟ್ ಕಾರು ಉಲಾಯ್ ಪೊಗುದಿತ್ತದು ಕಾರು ಬುಡೊಂದಿತ್ತಿನಾರು ಅಪ್ಪಾಯಿ ಹಿಡ್ದು ಬಚಾವಾತಿರು ಕುಡ್ಲ ತೆನ್ಕಾಯಿ ಸಂಚಾರಿ ಪೊಲೀಸ್ ಸ್ಟೇಷನ್ ಕೇಸ್ ಮಾಡ್ದಿರು. ಮಣಿಪುರ ಟು ನಡೆಸೊಂದಿಪ್ಪುನ ಹಿಂಸೆ ಲಡೈಗ್ ವಿರೋಧ ಮಲ್ತದು ಅಂಚನೆ ಈ ಸಂಗತಿಡು ಕೇಂದ್ರ ಸರ್ಕಾರ ಒವ್ವೇ ಕ್ರಮ ದೆತ್ತೊನಂದಿನೇಕ್ ವಿರೋಧ ತೋಜಾದ್ ಬೆದ್ರಾ ಬ್ಲಾಕ್ ಕಾಂಗ್ರೆಸ್ ನೆಲಿಟ್ಟು ತಾಲೂಕು ಆಡಳಿತ ಸೌಧದ ಎದುರು ಪ್ರತಿಭಟನೆ ಅಟ್ಟಣೆ ಮಲ್ತದಿತ್ತಿರು. ರಾಜ್ಯದ ದುಂಬದ ಮಂತ್ರಿ ಅಭಯ್ ಚಂದ್ರ ಜೈನ್ ಪಾತಿರ್ದು ಪ್ರತಿಭಟನೆಡು ಪಾತಿರ್ದು ಮಣಿಪುರ ಟು ಪುಂಜೋಲಿನು ಬತ್ತಲೆ ಮಲ್ತದು ಮೆರವಣಿಗೆ ಮಲ್ತದಿನ ಆರೋಪಿಲಿನು ಎನ್ಕೌಂಟರ್ ಮಲ್ಪೊಡೊಂದು ಪಂಡೆರು. ಪುಂಜೋಲಿನು ಬತ್ತಲೆ ಮೆರವಣಿಗೆ ನಡಪಾಯಿನ ಕೇಸುಗೆ ಸಂಬಂಧಪಟ್ಟದು ಪ್ರಧಾನಿ ನರೇಂದ್ರ ಮೋದಿ ಮನಿಪಂದೆ ಕುಲ್ಲಿನಿದ್ದ ಎಂದು ಪ್ರಶ್ನೆ ಮಲ್ತಿನ ಜೈನ್ ಕೇಸ್ದ ಬಗೆಟ್ಟು ಕ್ರಮದೆತ್ತೊನರೆ ಸಾಧ್ಯ ಆಯ್ಜೆಂಡ ಪ್ರಧಾನಿ ಪಟ್ಟಗೂ ರಾಜಿ ಕೋರಡೆಂದು ಒತ್ತಾಯ ಮಲ್ತೆರು. ಕೆಪಿಸಿಸಿ ಉಸ್ತುವಾರಿ ಮಿಥುನ್ ರೈ, ಬ್ಲಾಕ್ ಕಾಂಗ್ರೆಸ್ ಗುರ್ಕಾರ್ಯರ ವಲೇರಿಯನ್ ಸಿಕ್ವೇರಾ, ಮಹಿಳಾ ಕಾಂಗ್ರೆಸ್ ಗುರ್ಕಾರ್ದಿ ಸುಪ್ರಿಯಾ ಡಿ ಶೆಟ್ಟಿ, ಪುರಸಭೆ ಸದಸ್ಯರಾಯನ ಕೊರಗಪ್ಪ, ಪಿಕೆ ಥೋಮಸ್, ಸುರೇಶ್ ಪ್ರಭು, ಹಿಮಾಯತುಲ್, ಇಕ್ಬಾಲ್ ಕರೀಂ, ಪುರಂದರ ದೇವಾಡಿಗ, ವಾಲ್ಪಾಡಿ ಗ್ರಾಮ ಪಂಚಾಯತ್ ದುಂಬದ ಒತ್ತು ಗುರ್ಕಾರ್ಯರು ಅರುಣ್ ಶೆಟ್ಟಿ, ಮಾಹಿತಿದಾರರು ರಾಜೇಶ್ ಕಡಲಕೆರೆ ಬೊಕ್ಕ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆ ನಡೆದ ಬೊಕ್ಕ ತಹಶೀಲ್ದಾರರಿಗೆ ಭಿನ್ನಾಯ್ತನ್ನ ಓಲೆ ಕೊರಿಯರೆ ಪೋನಗ ತಹಶೀಲ್ದಾರ್ ಕಡೆಸದು ಬತ್ತಿನ ಬಗೆಟ್ಟು ಅಭಯ್ ಚಂದ್ರ ಜೈನ್ ಬೊಕ್ಕ ಮಿಥುನ್ ರೈ ಏವ್ರತೋ ಜೈನ ಸಂಗತಿಲ ನಡೆತದಂಡು. ಹತ್ತು ನಿಮಿಷ ಇಲ್ಲಿ ಬಂದಿಲ್ಲಿ ಏನ್ ಕರ್ತೀವಿ ಏನ್ ಸಾರಿ ಏನ್ ನಾವಲ್ಲಿ ಮಣಿಪುರ್ ಸಣ್ಣ ವಿಚಾರ ನಿಮ್ಗೆ ಯಾರನ್ನು ನೀವು ತರಟೆ ಯಾರನ್ನು ನೀವು ಎದುರಿಸಿ ಹೊತ್ಕೊಂಡು ಹೋಗ್ಬೇಕು ಇದೆಲ್ಲ ನಡೆಯಲ್ಲ ಗೊತ್ತಾಯ್ತಲ್ಲ. ಮುಖ ನೋಡಿ ಮಾತನಾಡಿದ್ದೀವಿ, ಮುಖ ನೋಡಿ ಮಾತನಾಡಲ್ಲ ಮತ್ತೆ ಹೆಂಗ್ ಜನರ ಹತ್ರ ಮಾತನಾಡ್ತೀರಾ ನೀವು? ಮಾತಿರೋನೆ ಮುಚ್ಚಿ ವೇಸ್ಟ್ ಜನ ಕಡೆ ಮಣಿಪುರ್ ಇನ್ಸಿಡೆಂಟ್ ನಿಮಗೆ ಇದು ಹಗುರವಾಗಿ ಕಾಣಬಹುದು. ಇದು ನಮ್ಮ ದೇಶದಲ್ಲಿ ಆದಂತ ಅತ್ಯಂತ ದೊಡ್ಡ ಹೀನಾಯ ಕೃತ್ಯ. ನಮ್ಮ ದೇಶದ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಈ ಸರ್ಕಾರದಿಂದ. ಈ ಸರ್ಕಾರದ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಿದ್ದೇವೆ. ಈ ಪ್ರತಿಭಟನೆ ನೀವಿಷ್ಟು ಲಘುವಾಗಿ ತೆಗೆದುಕೊಂಡು ಹೋಗಿ ನೀವು ಆರಾಮದಲ್ಲಿ ಮೇಲೆ ಕೂತ್ಕೊಂಡು ಇಲ್ಲಿ ನಾವು ಮಳೆಗಾಲದಲ್ಲಿ ಒದ್ದಾಗಿ ನಿಮ್ಗಾಗಿ ಕಾಯ್ಬೇಕಾ ನಾವು ನಿಮಗೆ? ಬಿದ್ರಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ವತಿಯಿಂದ ಇವತ್ತು ನಾವು ಮಣಿಪುರದಲ್ಲಿ ನಡೆದಂತಹ BJP ಸರ್ಕಾರದ ಕುಮ್ಮಕ್ಕಿನಿಂದ ನಡೆದಂತಹ ಈ ಅವಮಾನನೀಯ ಕೃತ್ಯವನ್ನು ಖಂಡಿಸಿ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತಿದ್ದೇವೆ. ಬಹುಶಃ ಇವತ್ತು ಪ್ರಧಾನಮಂತ್ರಿಯವರು ಮಣಿಪುರಿನ ಘಟನೆಯ ವಿಚಾರದಲ್ಲಿ ಯಾವುದೇ ರೀತಿಯ ಪತ್ರಿಕಾಗೋಷ್ಠಿಯನ್ನು ಕರೆಯದೆ, ಯಾವುದೇ ರೀತಿಯ ಸಮರ್ಥನೆಯನ್ನು ಮಾಡದೆ, ಯಾವುದೇ ರೀತಿಯ ಭದ್ರತೆಯನ್ನು ಕೊಡದೆ ಇವತ್ತು ಮಣಿಪುರಿನಲ್ಲಿ ನಮ್ಮ ಹೆಣ್ಮಕ್ಕಳಿಗೆ ಇವತ್ತು ಆದಂತಹ ದೌರ್ಜನ್ಯ, ಆದಂತಹ ಕೊಲೆಗಳು, ಇದಕ್ಕೆಲ್ಲ ನೇರ ಕಾರಣ ನಮ್ಮ ದೇಶದ ಪ್ರಧಾನಿಗಳು, ಅದೇ ರೀತಿಯಲ್ಲಿ BJP ಪಕ್ಷ. ಬಹುಶಃ ವಿಪರ್ಯಾಸ ಏನಂದರೆ ನಮ್ಮ ಈ ಜಿಲ್ಲೆಯ BJPಯ ಕಾರ್ಯಕರ್ತರು, ನಮ್ಮ ಈ ಜಿಲ್ಲೆಯ BJP ನಾಯಕರು ಇವತ್ತು ಮಣಿಪುರಿನ ನಮ್ಮ ಅಕ್ಕ ತಂಗಿಯರಿಗೆ ಆದಂತಹ ಈ ಹೇಯ ಕೃತ್ಯವನ್ನು ಖಂಡಿಸಿ ಯಾರೂ ಕೂಡ ತುಟಿಕ್ ಬಿಚ್ತಾ ಇಲ್ವಲ್ಲ. ನಮ್ಮ ಶಾಸಕರಲ್ಲಿ ಪ್ರತಿ ಸಲ ಮಾತನಾಡುವಾಗ ಎನ್ನ ಅಕ್ಕ ನಕಲೆ, ಎನ್ನ ಅಣ್ಣ ನಕಲೆ, ಎನ್ನ ಮೆಗ್ದಿ ನಕಲೆ, ಎನ್ನ ತಂಗಡಿ ನಕಲೆ ಅಂತ ಹೇಳುವಂಥ ನಮ್ಮ ಶಾಸಕರಿಗೆ ಇಂಥ ಹೇಯ ಕೃತ್ಯ ನಡೆಯುವಂಥ ಸಂದರ್ಭದಲ್ಲಿಯೂ ಕೂಡ ಶಾಸಕರಾಗಲಿ, ಅವರ ಚೇಳಗಳಾಗಲಿ, ಸೋ ಕಾಲ್ಡ್ ಹಿಂದುತ್ವದ ಪ್ರತಿಪಾದನೆ ಮಾಡುವಂತಹ ಕಾರ್ಯಕರ್ತರಾಗಲಿ, BJPಯಿಂದ ಮಹಿಳೆಯರಿಗೆ ರಕ್ಷಣೆ ಸಿಗುವಂಥ ನಾಯಕರಾಗಲಿ ಯಾರೂ ಕೂಡ ಒಂದು ತುಟಿಗೆ ಬಿಚ್ತಾ ಇಲ್ವಲ್ಲ. ಇದಕ್ಕೆ ಯಾಕೆ BJP ಪಕ್ಷದವರು ಇವತ್ತು ಮೌನ ವಹಿಸಿದ್ದಾರೆ? ಯಾಕೆ ಮಣಿಪುರದಲ್ಲಿರುವಂಥ ಸೋದರಿಯವರು ನಮ್ಮ ಸೋದರಿಗಳಲ್ವಾ? ಮಣಿಪುರಲ್ಲಿರುವಂಥ ಅಕ್ಕಂದಿಯರು ಅವರು ಭಾರತ ದೇಶದ ಪ್ರಜೆಗಳಲ್ವಾ? ಅವರಿಗೆ ಯಾಕೆ ಒಂದು ನ್ಯಾಯ, ಒಂದು ಕಾನೂನು? ಮಣಿಪುರದಲ್ಲಿ ನಡೆದಂಥ ಹಿಂಸಾಚಾರ ಭಾರತ ದೇಶ ಪ್ರಪಂಚದಲ್ಲಿ ತಲೆದಗ್ಗಿಸುವಂಥ ಕೃತ್ಯ.
ಇವತ್ತು ಭಾರತ ದೇಶಕ್ಕೆ ಪ್ರಪಂಚದ ಎಲ್ಲ ರಾಷ್ಟ್ರಗಳು ಗೌರವ ಕೊಡ್ತಾ ಇದ್ದಂಥ ಕಾಲ. ಈ ಕಾಲಘಟ್ಟದಲ್ಲಿ ಇವತ್ತು ಮಣಿಪುರದಲ್ಲಿ ಆದಂಥ ಮಹಿಳೆಯರ ಮೇಲೆ ಆದಂಥ ಅತ್ಯಾಚಾರ ಇವತ್ತು ಪ್ರಪಂಚದ ಮುಂದೆ ಭಾರತ ದೇಶ ತಲೆ ತಗ್ಗಿಸುವಂಥ ಪ್ರಮೇಯ ಇವತ್ತು ಬಂದಿದೆ. ಅದಕ್ಕಾಗಿ ನಾವು ಈ ದೇಶದ ಪ್ರಧಾನಿಯವರು ಇವತ್ತು ಸೂಕ್ತವಾದಂಥ ಕ್ರಮ ತೆಗೆದುಕೊಳ್ಬೇಕು. ಒಂದು ಕಡೆಯಿಂದ ಅವರನ್ನು ಹೇಳ್ತಾರೆ ವಿಶ್ವಗುರು ಅಂತ. ವಿಶ್ವಗುರು ಇವತ್ತು ತನ್ನ ದೇಶದಲ್ಲೇ ನಡೆದಂಥ, ತನ್ನ ಪಕ್ಷದಿಂದಲೇ ನಡೆದಂಥ ಈ ಕೃತ್ಯವನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯವಾಗದೆ ಇವತ್ತು ಅನಾಗರಿಕತೆಯನ್ನು ತೋರಿಸ್ತಾ ಇದ್ದಾರೆ. ಅದನ್ನು ಖಂಡಿಸಲಿಕ್ಕಾಗಿ ನಾವು ಇವತ್ತು ಇಲ್ಲಿ ತಾಲೂಕು ಕಚೇರಿಯ ಎದುರು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಇಷ್ಟರವರೆಗೆ ಭಾರತ ದೇಶದ ಯಾವುದೇ ಪ್ರಧಾನಿಗೆ ಇಂಥ ಪರಿಸ್ಥಿತಿ ನಿರ್ಮಾಣವಾಗಲಿಲ್ಲ. ಹೆಣ್ಣು ಮಕ್ಕಳನ್ನು ರಕ್ಷಣೆ ಮಾಡಲಿಕ್ಕೆ ಅಸಾಧ್ಯವಾದಂಥ ಪ್ರಧಾನಿ ನಿಜವಾಗಿ ಅವರು ಕುರ್ಚಿಯಿಂದ ಇಳಿಬೇಕು. ಅವರು ದೊಡ್ಡ ದೊಡ್ಡ ಸ್ಲೋಗನ್ ಕೊಡ್ತಾರೆ, ಹಾಕ್ತಾರೆ, ಬೇಟಿ ಬಚಾವ್ ದೇಶ್ ಬಚಾವ್ ಅಂತ. ಆದರೆ ಇವತ್ತು ದೇಶದ ಮಹಿಳೆಯನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯವಾಗದಂಥ ಪರಿಸ್ಥಿತಿಯಲ್ಲಿ ನಮ್ಮ ದೇಶದ ಪ್ರಧಾನಿ ಇದ್ದಾರೆ. ನಾವೆಲ್ಲ ತಲೆ ತಗ್ಗಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದ್ದರಿಂದ ತಕ್ಷಣ ಕೇಂದ್ರ ಸರ್ಕಾರ ಮಣಿಪುರ ಸರ್ಕಾರವನ್ನು ವಜಾ ಮಾಡಿ ಯಾರು ತಪ್ಪಿತಸ್ಥರಿದ್ದಾರೆ ಅವರನ್ನು ಯಾವ ರೀತಿ ಉತ್ತರ ಪ್ರದೇಶದಲ್ಲಿ ಗುಂಡಿಕ್ಕಿ ಕೊಲ್ತಾರೋ ಅದೇ ರೀತಿ ಮಣಿಪುರದಲ್ಲಿ ಆ ಹೇಯ ಕೃತ್ಯವನ್ನು ಮಾಡಿದವರಿಗೆ ಗುಂಡು ಹೊಡೆದು ತನ್ನ ಶೌರ್ಯವನ್ನು ಪ್ರದರ್ಶಿಸಬೇಕೆಂಬ ಕಳಕಳಿಯ ವಿನಂತಿ. ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಗೆ ಪುದರ್ ಸೇರ್ಸವನ ಕಾರ್ಯದ ಬಗ್ಗಿಟ್ಟು ಕುಡ್ಲ ಮಹಾನಗರ ಪಾಲಿಕೆದ ಕಮಿಷನರ್ ಆನಂದ ಸಿಎಲ್ ಅಂಗಾರೆ ಪಾಲಿಕೆದ ಆಫೀಸರು ಮಾಧ್ಯಮಗಳಿಗೆ ಮಾಹಿತಿ ಕೊರಿಯರು. ರಾಜ್ಯ ಸರ್ಕಾರದ ಮಲ್ಲ ಆಸೆ ದಿವೊನ್ನ 5 ಗ್ಯಾರಂಟಿಲಿಡು ಮುಖ್ಯವಾಯಿನವು ಗೃಹಲಕ್ಷ್ಮಿ ಯೋಜನೆಗೆ ಪುದರ್ ಸೇರ್ಸವನ ಕಾರ್ಯ ರಾಜ್ಯದೋರ್ಮಿಡು ಶುರುವಾದಿತ್ತದು. ಕುಡ್ಲ ಮಹಾನಗರ ಸುತ್ತದ 22 ಕೇಂದ್ರಲಿಡು ನಡತೊಂದುಂಡು ಪಂಡಿರು. ಇಡೆಮುಟ್ಟ 3000 ಜನ ಪುದರ್ ಸೇರ್ಸಾದರು. ಹೆಚ್ಚಿನ ಕೇಂದ್ರಗಳಿಗೂ ಬೇಡಿಕೆ ಬೈದರು. ಅವೇನು ಮೇಯರ್ನ ಒಟ್ಟುಗೂ ಸೇರ್ದು ಚರ್ಚೆ ಮಲ್ತದ ಸರಿಯಾಯಿನ ನಿರ್ಧಾರದೆ ತನ್ವ ಅಂದು ಪಂಡಿರು. ಗೃಹಲಕ್ಷ್ಮಿ ಯೋಜನೆಗೆ ಪುದರ್ ಕೊರ್ಪುನ ಕೇಂದ್ರಗಳಿಗೆ ಪೋಪುನ ಪೊರ್ತುಡು ರೇಷನ್ ಕಾರ್ಡ್ ಅತ್ತಂಡ ಆಧಾರ್ ಕಾರ್ಡ್ ಅನ್ನು ಪತ್ತೊಂದು ಪೋವುಡು. ಪಾಲಿಕೆದ ಸುತ್ತುಗೂ ಸೇರಿನ ಮಾತ್ರ ಆರೋಗ್ಯ ಕೇಂದ್ರಲಿಡು ಗೃಹಲಕ್ಷ್ಮಿ ಯೋಜನೆಗೆ ಪುದರ್ ಸೇರ್ಸವನ ಅವಕಾಶ ಉಂಡೊಂದು ಪಾಲಿಕೆ ಕಮಿಷನರ್ ಆನಂದ ಸಿಎಲ್ ಪಂಡಿರು. ನಮ್ಮ ಮಹಾನಗರ ಪಾಲಿಕೆ ವ್ಯಾಪ್ತಿನಲ್ಲಿ ಈಗೇನು ರಾಜ್ಯಾದ್ಯಂತ ಗೃಹಲಕ್ಷ್ಮಿ ಏನು ಕಾರ್ಯಕ್ರಮ ನಡೀತಾ ಇರುವಂಥದ್ದು, ಎನ್ರೋಲ್ಮೆಂಟ್ ನಡೀತಾ ಇರುವಂಥದ್ದು, ಅದನ್ನು ಇವಾಗ ನಮ್ಮ ವ್ಯಾಪ್ತಿನಲ್ಲಿ ಸುಮಾರು ಒಂದು 22 ಕೇಂದ್ರಗಳಲ್ಲಿ ನಮ್ಮ ಪ್ರಕ್ರಿಯೆಗಳನ್ನು ಆರಂಭಿಸಿದ್ದಾರೆ. ಇದರಲ್ಲಿ ಈಗಾಗಲೇ ಸುಮಾರು ಒಂದು 3,500 ಜನ ರಿಜಿಸ್ಟರ್ ಆಗಿದ್ದಾರೆ. ಈಗ ಹೆಚ್ಚಿನ ಬೇಡಿಕೆಯೂ ಸಹ ಕೇಂದ್ರಗಳಿಗೆ ಬಂದಿದೆ. ಅವುಗಳನ್ನು ನಮ್ಮ ಮೇಯರ್ ಮಹಾಪೌರರೊಂದಿಗೆ ಸೇರಿಕೊಂಡು ಚರ್ಚೆ ಮಾಡಿ ಮತ್ತೆ ಅದನ್ನೆಲ್ಲ ಮಾಡಿಕೊಡ್ತೀವಿ. ಎಲ್ಲ ನಮ್ಮ PHCಗಳಲ್ಲಿ ಕೇಂದ್ರಗಳನ್ನು ನಾವು ತೆಗೆದಿದ್ದೇವೆ. ನಮ್ಮ ಆರೋಗ್ಯ ಕೇಂದ್ರಗಳೆಲ್ಲೆಲ್ಲಿದೆ ಅಲ್ಲಿ ಎಲ್ಲ ಕೇಂದ್ರಗಳಲ್ಲಿ ಅಲ್ಲಿ ತೆಗೆದಿರುವಂಥದ್ದು. ಅಲ್ಲಿ ಡಾಟಾ ಎಂಟ್ರಿ ಆಪ್ರೇಟರ್ಸ್ ಇರ್ತಾರೆ. ಅವ್ರ ಹತ್ರ ಆ ಕಾರ್ಡ್ಗಳನ್ನು ತೆಗೆದುಕೊಂಡು ಹೋಗುವಂಥದ್ದು. ಅವ್ರದ್ದು ರೇಷನ್ ಕಾರ್ಡನ್ನು ತೆಗೆದುಕೊಂಡು ಹೋದರೆ ಅಥವಾ ಆಧಾರ್ ಕಾರ್ಡ್ ಅವ್ರು ತೆಗೆದುಕೊಂಡು ಹೋದರೆ ಅವರಿಂದ ಅದು ಫೆಚ್ ಆಗಿ BPL ಮತ್ತು APL ಕಾರ್ಡ್ ಇಬ್ಬರಿಗೂ ಸಹ ಇಲ್ಲಿ ನೋಂದಣಿಯನ್ನು ಮಾಡ್ತಿರುವಂಥದ್ದು. ಪಾಲಿಕೆ ಕಂಪ್ಲೀಟ್ ಎಲ್ಲ PHCಗಳಲ್ಲಿ, ನಮ್ಮ ಹೆಲ್ತ್ ಆಫೀಸ್ಗಳಲ್ಲಿ, ನಮ್ಮ ಸರ್ಕಾರಿ ಕಟ್ಟಡಗಳಲ್ಲಿ, ಕೆಲವು ಶಾಲೆಗಳಲ್ಲಿ ಇವನ್ನ ಮಾಡಿರುವಂಥದ್ದು. ಶ್ರೀಧಾಮ ಮಾಣಿಲ ಕ್ಷೇತ್ರ ಸಮಿತಿ ಮರ್ಯಾದಿ ಸಲಹೆಗಾರರು ಡಾಕ್ಟರ್ ಎಂ ಬಿ ಪುರಾಣಿಕ್ ಕುಡ್ಲಡು ಸುದ್ದಿಕೊಟ್ಟಡು ಪಾತಿರ್ದು ಬಂಟ್ವಾಳ ತಾಲೂಕುದ ಶ್ರೀಧಾಮ ಮಾಣಿಲ ಶ್ರೀ ದುರ್ಗಾ ಮಹಾಲಕ್ಷ್ಮಿ ಕ್ಷೇತ್ರಡು ಮೋಹನದಾಸ ಪರಮಹಂಸ ಸ್ವಾಮೀಜಿ ಅವಧೂತಿರಾದ ಕ್ಷೇತ್ರ ಬೊಳ್ಗಾದಿರು. ಅಲ್ಪ ವರಮಹಾಲಕ್ಷ್ಮಿ ಪೂಜೆ ಮಲ್ಪಾದು ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮದ ಕೇಂದ್ರ ಅದು ಮಲ್ತದಿರು. ಕ್ಷೇತ್ರ ತಾಪನೆ ಆಯ್ನೆಡ್ದಿಂಚ ಅಲ್ಪ ವರಮಹಾಲಕ್ಷ್ಮಿ ವ್ರತಾಚರಣೆ ಶುರು ಮಲ್ತದು. 25 ವರ್ಷ ಮುಗಿ ನೀಡಿದವರ ಈ ಸರ್ತಿ ಕ್ಷೇತ್ರಡು ವಿಶೇಷ ಬೊಳ್ಳಿ ಪರ್ಬ ಮಲ್ಲ ಉಚ್ಚ
ಪರಿಚಯ ನಡತೊಂದುಂಡು ಪಂಡಿರು 25ನೇ ವರ್ಷದ ಬೊಳ್ಳಿಪರ್ಬದ ಲೆಕ್ಕಡು ಬಾರಿ ವಿಶೇಷವಾದ ಮಲ್ಪರೆ ಬೊಳ್ಳಿಪರ್ಬ ಸಮಿತಿದ ಕುಡ್ಲ ಘಟಕ ಪುದೆ ಕಾಣಿಕೆಲಿನ ಒಟ್ಟು ಮಲ್ತದು ಕ್ಷೇತ್ರಗೊಪ್ಪವು ನೀಡಿದವರ ಶರವು ಮಹಾಗಣಪತಿ ದೇವಸ್ಥಾನಡು ಪುದೆ ಕಾಣಿಕೆ ಕೇಂದ್ರ ಮಲ್ತದಲು ಆಗಸ್ಟ್ 25-27 ಮುಟ್ಟ ಗರ್ದದ ವರಮಹಾಲಕ್ಷ್ಮಿ ವ್ರತಾಚರಣೆ ನಡಪರೆ ಉಂಡುಂದು ಡಾಕ್ಟರ್ ಎಂ.ಬಿ. ಪುರಾಣಿಕೆರು ತೆರಿಪಾಯಿರು ಮಾಣಿಲ ಕೇಂದ್ರ ಸಮಿತಿದ ಗುರುಕಾರ್ಯರು ಮೋನಪ್ಪ ಭಂಡಾರಿ ಕುಡ್ಲ ವಲಯದ ಗುರುಕಾರ್ಯರು ಬ್ರಿಜೇಶ್ ಚೌಟ ಕಲ್ಕುರ ಪ್ರತಿಷ್ಠಾನದ ಗುರುಕಾರ್ಯರು ಪ್ರದೀಪ ಕುಮಾರ ಕಲ್ಕುರ ಸುದ್ದಿ ಕೊಟ್ಟೊಡಿದ್ದರು. ಶ್ರೀಧಾಮ ಮಾಣಿಲದ ಕ್ಷೇತ್ರವನ್ನು ಪರಮಪೂಜ್ಯ ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿಯವರು ಹಲವು ವರ್ಷಗಳ ಹಿಂದೆ ಅವಧೂತರಾಗಿ ಒಂದು ಕ್ಷೇತ್ರವನ್ನು ವೃದ್ಧಿಪಡಿಸಿದರು. ಅಲ್ಲಿ ಅವರ ಆರಂಭದ ದಿನಗಳಿಂದಲೂ ಕೂಡ ಅದೊಂದು ಲಕ್ಷ್ಮೀ ಕ್ಷೇತ್ರ. ಅಲ್ಲಿ ವರಮಹಾಲಕ್ಷ್ಮಿ ಪೂಜೆಯನ್ನು ಆರಂಭ ಮಾಡಿ ನಿರಂತರವಾಗಿ ಪ್ರತಿ ವರ್ಷ ಕೂಡ ನೂರಾರು ಜನ ಮಾತೆಯರನ್ನು ಆಮಂತ್ರಿಸಿ ಅವರಿಂದ ಪೂಜೆಯನ್ನು ಮಾಡಿಸಿ ಒಳ್ಳೆಯ ಸಾಂಸ್ಕೃತಿಕ ಸಾಮಾಜಿಕ ಧಾರ್ಮಿಕ ಚಟುವಟಿಕೆಯ ಒಂದು ಕೇಂದ್ರವಾಗಿ ಅದು ಮೂಡಿಬಂತು. ಸ್ವಾಮಿಗಳ ಮತ್ತು ಭಕ್ತರ ಇಚ್ಛೆ ಹಾಗೆ ಈ ವರಮಹಾಲಕ್ಷ್ಮಿ ಪೂಜೆ ಆರಂಭವಾಗಿ ಈ ವರ್ಷ 25 ವರ್ಷ. ಅದು ಬೆಳ್ಳಿಯ ಹಬ್ಬ. ಈ ಬೆಳ್ಳಿ ಹಬ್ಬದ ವರ್ಷವನ್ನು ವೈಶಿಷ್ಟ್ಯಪೂರ್ಣವಾಗಿ ಆಚರಿಸಬೇಕು ಎನ್ನುವ ದೃಷ್ಟಿಯಿಂದ ಈ ತಿಂಗಳು 16ರಿಂದ 25 ಆಗಸ್ಟ್ 25ರವರೆಗೆ ನಿರಂತರವಾಗಿ ಕಾರ್ಯಕ್ರಮ ನಡೀತದೆ. ವರಲಕ್ಷ್ಮಿ ವ್ರತಾಚರಣೆ 25 ಆಗಸ್ಟಿಂದ 27 ಆದಿತ್ಯವಾರದವರೆಗೆ ನಡೀತದೆ. ಈ ಮಧ್ಯೆ ನಿರಂತರ ಪ್ರವಚನ, ಭಜನೆ, ಬೇರೆ ಬೇರೆ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತದೆ. ಪ್ರತಿನಿತ್ಯ ಕ್ಷೇತ್ರಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಭೋಜನದ ವ್ಯವಸ್ಥೆ, ಎಲ್ಲ ಉಳ್ಕೊಳ್ಳೋ ವ್ಯವಸ್ಥೆ ಎಲ್ಲವನ್ನು ಕೂಡ ಎಲ್ಲ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಕುಡ್ಲ ವಿಶ್ವವಿದ್ಯಾನಿಲಯದ ಪ್ರಭಾರ ಕುಲಪತಿ ಪ್ರೊಫೆಸರ್ ಶರಣಪ್ಪ ವಿ ಹಲಸೆ ಕುಡ್ಲದ ಪತ್ರಿಕಾ ಭವನಡು ಸುದ್ದಿ ಕೊಟ್ಟುಡು ಪಾತಿರ್ದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ 2023-24ನೇ ಸಾಲದ ಬೇತೆ ಬೇತೆ ಕ್ಲಾಸ್ಲಿನ್ಗೂ ಸೇರ್ಸಾವನ ಕಾರ್ಯ ಶುರು ಮಲ್ತದುಂಡು. ಸೇರ್ಸಾವನ ಇಡೀ ಕಾರ್ಯ ಮಾರ್ಕ್ ಲಿಸ್ಟ್ ಡಿಜಿಟಲೀಕರಣ ಆತುಂಡು. ಸೇರ್ಸಾವನ ಕಾರ್ಯ ಆನ್ಲೈನ್ ಇಡೆ ಮಲ್ಪುಂಡು. ಕಾಸು ಕಟ್ಟರೆ ಆನ್ಲೈನ್ ಇಡೆ ಕ್ರಮ ದೆತ್ತೊಂದುಂಡು. ಬರವು ಕಲ್ಪನಕ್ಕಲು ಆಕುಲುಪ್ಪುನ ಜಿಲ್ಲೆಡೆ ಶೈಕ್ಷಣಿಕ ಪ್ರಯೋಜನ ದೆತ್ತೊಂಡು ಎಂದು ಪಂಡಿರು. ಜೂನಿಯರ್ ಮೂಜೆಕ್ ನ್ಯಾಕ್ ಎ ಗ್ರೇಡ್ ತಿಕ್ಕದಿತ್ತದು ಯುಜಿಸಿ ಡೆಬ್ಬಡ್ದು 39 ಕಾರ್ಯಕ್ರಮಗಳಿಗೂ ಒಪ್ಪಿಗೆ ಪಡೆತ. 34 ರೀಜನಲ್ ಸೆಂಟರ್ ಉಂಡು. 140 ಕಲ್ಪದ ಕೇಂದ್ರಳುಲ್ಲ. ಮೂಜಿ ಹಂತಡು ಕೆಲಸ ಮಲ್ತೊಂದಿತ್ತದು. ಹೆಡ್ ಕ್ವಾರ್ಟರ್ಸ್ ಕುಡ್ಲ ಪ್ರಾದೇಶಿಕ ಕೇಂದ್ರ ಬುಕ್ಕ ಕಲಿಕಾ ಕೇಂದ್ರಲಿಡ್ದು ಮೂಜಿ ಹಂತಡು ಕೆಲಸ ಮಲ್ತೊಂದುಂಡು. ಇತ್ತದ ಮಟ್ಟದ ಬುಕ್ಕ ತಾಂತ್ರಿಕ ಬರೋ ವ್ಯವಸ್ಥೆ ವಿಶ್ವವಿದ್ಯಾನಿಲಯದ ಪೆರ್ಮೆ ಆದುಂಡು ಪ್ರೊಫೆಸರ್ ಶರಣಪ್ಪ ವಿ ಹಲಸೆ ಪಂಡೆರು. ನಮ್ಮ ವಿಶ್ವವಿದ್ಯಾಲಯದಲ್ಲಿ ಈ ಕನ್ವೆನ್ಷನಲ್ ವಿಶ್ವವಿದ್ಯಾಲಯ ಏನು ಮಾಡ್ತದೆ, ಯಾವುದೇ ಪ್ರೋಗ್ರಾಮನ್ನು ಯಾವುದೇ ಕೋರ್ಸ್ಗಳನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಅವರದೇ ಆದಂತಹ ವೈಸ್ ಚಾನ್ಸಲರು, AC ಸಿಂಡಿಕೇಟು ಎಲ್ಲ ಮಾಡಿಕೊಂಡು ಅವರು ಸರ್ಕಾರಕ್ಕೆ ಕೊಟ್ಟು ಸರ್ಕಾರದಿಂದ ಗವರ್ನರ್ ಅಪ್ರೂವ್ ಮಾಡಿಕೊಂಡು ಸ್ಟ್ಯಾಚ್ಯೂಟ್ಸನ್ನು ಮಾಡಿಕೊಂಡು ಅವರು ಪ್ರಾರಂಭ ಮಾಡ್ತಾರೆ. ಇದೇ ಥರ ಡಿಸ್ಟೆನ್ಸ್ ಎಜುಕೇಷನ್ನಲ್ಲಿ ಏನಿದೆ ಅಂದರೆ ನಾವು ಪ್ರಪೋಸಲನ್ನು ಮಾಡಿ ಸರ್ಕಾರಕ್ಕೆ UGCಗೆ ಸಲ್ಲಿಸಬೇಕು. ಸಲ್ಲಿಸಿದ ನಂತರ ಅವರು ಎಲ್ಲ ವೆರಿಫಿಕೇಶನ್ ಮಾಡಿದ ನಂತರ ಅವರು ಇಂಟ್ರಾಕ್ಷನ್ ಕರೀತಾರೆ. ಇಂಟ್ರಾಕ್ಷನ್ನಲ್ಲಿ ನಾವು ಅವರಿಗೆ ಕರೆಕ್ಟಾಗಿ ಆನ್ಸರ್ ಕೊಟ್ಟಿದಾಗ ನಮ್ಮ ಎಷ್ಟು ಪ್ರೋಗ್ರಾಮನ್ನು ಕೇಳಿದ್ದೆವು ಆ ಪ್ರೋಗ್ರಾಮನ್ನು ಅವರು ನಮಗೆ ಸ್ಯಾಂಕ್ಷನ್ ಮಾಡ್ತಾರೆ. ಹೀಗಾಗಿ 51 ಪ್ರೋಗ್ರಾಮ್ನಲ್ಲಿ ನಮಗೆ ಈಗಾಗಲೇ 39 ಕೊಟ್ಟಿದ್ದಾರೆ. ಈಗ 26ನೇ ತಾರೀಕಿಗೆ ನಾವು ರಿಕ್ವೆಸ್ಟ್ ಮಾಡಿದ್ದೆವು, ಅಪೀಲ್ ಮಾಡಿದ್ದೆವು. ಇನ್ನೂ 9 ಪ್ರೋಗ್ರಾಮ್ ಬರ್ಬೋದು ಅಂತ ನನ್ನ ಆಶೆ ಇದೆ. ಕುಡ್ಲದ ಪುದರ್ಪೋಯಿ ಐಡಿಯಲ್ ಐಸ್ ಕ್ರೀಮ್ ಸಂಸ್ಥೆ ಲಾಲ್ಬಾಗ್ ನಡಪ ಒಂದು ಪುನಃ ಪಬ್ಬ ಸಂಗಡಿದ ಗಡ್ಬಡ್ ಉತ್ಪತ್ತಿ ಟೇಸ್ಟ್ ಅಟ್ ಲಾಸ್ ಪುನಃ ಜನ ಪುಗಾರ್ತಿದ ಫುಡ್ ಅಂಡ್ ಟ್ರಾವೆಲ್ಸ್ ಗೈಡ್ ಸಂಸ್ಥೆದ ಮೋಸ್ಟ್ 100 ಐಕಾನಿಕ್ ಐಸ್ ಕ್ರೀಮ್ ಆಫ್ ದಿ ವರ್ಲ್ಡ್ ಅಂದಿಟ್ಟು ಸ್ಥಾನ ಪಡೆತಂಡು. ಈ ಬಗ್ಗೆ ಐಡಿಯಲ್ ಐಸ್ ಕ್ರೀಮ್ ಸಂಸ್ಥೆದ ದನಿ ಮುಕುಂದ ಕಾಮತ್ ಮಾಹಿತಿ ಕೊರ್ದು ಗಡ್ಬಡ್ ಉಂಜಿ ಐಕಾನಿಕ್ ಪ್ರಾಡಕ್ಟ್ ಆದ ಅಜತಿನವು ದಿಂಜ ಖುಷಿತ ಸಂಗತಿ. ಕುಡ್ಲದ ಜನಕುಲು ಬೊಕ್ಕ ಗಿರಾಕಿಲಿನ ವಿಶ್ವಾಸ ಅಂದಿಕ ಮುಖ್ಯ ಕಾರಣ. ಇಂಕಲು ಒವ್ವೇ ಐಸ್ ಕ್ರೀಮ್ ಪ್ರಾಡಕ್ಟ್
కొరొలి ఆండ జనకులు రుచితూదు అవిన పుగరణ మాత్ర ಗೆಲ್ಮೆ ಸಾಧ್ಯ ಜನಕ್ಲಿನ ವಿಶ್ವಾಸಡು ಎಂಕಲು ಬುಳೆತ ಜನಕ್ಲಿನ ಮೆಚ್ಚಿಗೆ ಎಂಕ್ಲಿಗೆ ಉಮೇದು ಕೊರ್ತುನಿಂದ ಆರ್ಪಂಡೇರು ಅಮ್ಮೇರು ಪ್ರಭಾಕರ್ ಕಾಮತ್ ಸಾರತ್ ತರ್ಮನುತ್ತ 75 ಸುರುಮಲ್ತಿನ ಐಡಿಯಲ್ ಐಸ್ ಕ್ರೀಮ್ ಸಂಸ್ಥೆಗೆ ಇತ್ತೆ 48 ವರ್ಷ ಸಂದಡು ನನದ 2 ವರ್ಷಡು ಬಂಗಾರ ಪರ್ಬ ಆಚರಣೆ ಮಲ್ಪುಂಡು 15 ಸಿಟ್ಟಿಂಗ್ಡು ಸುರುವಾಯಿನ ಬೇರ ಇತ್ತೆ ಸಾರ ಸಿಟ್ಟಿಂಗಿಗೆ ಮುಟ್ಟದುಂಡು ಕುಡ್ಲಡು ಐನು ಐಸ್ ಕ್ರೀಮ್ ಪಾರ್ಲರ್ ಬೊಕ್ಕ ಕೆಫೆ ಉಂಡು ಐಸ್ ಕ್ರೀಮ್ ದ ಒಟ್ಟುಗು ಬೇತೆತ್ತೆ ನಸ್ಲ ಉಂಡು ನನದ ದಿನಕ್ಲೇಡು ನನಲಾತ್ ಹೊಸ ಉತ್ಪತ್ತಿಲಿನು ಪೊಲವು ಮಲ್ತ ಕೊರಿಯರೆ ಉಳ್ಳಾಂದು ಮುಕುಂದ ಕಾಮತ್ ಪಂಡೇರು ನಮಗೆ ಟೇಸ್ಟ್ ಅಟ್ಲಾಸ್ ಎಂಬ ಪಾಪ್ಯುಲರ್ ಫುಡ್ ಆ್ಯಂಡ್ ಟ್ರಾವೆಲ್ ಗೈಡ್ ಇದರದ್ದು ಮೋಸ್ಟ್ 100 ಐಕಾನಿಕ್ ಐಸ್ ಕ್ರೀಮ್ಸ್ ಆಫ್ ದಿ ವರ್ಲ್ಡ್ ಇದರಲ್ಲಿ ನಮಗೆ ಪಬ್ಬಾಸಿದ ಗಡ್ಬಡಿಗೊಂದು ಸ್ಥಾನ ಸಿಕ್ಕಿದೆ. ಈ ವಿಷಯ ನಮಗೆ ತುಂಬ ಖುಷಿಪಟ್ಟಿದೆ. ಇದರ ಮೇನ್ ಸಕ್ಸಸ್ ಕಾರಣ ಮಂಗಳೂರಿನ ಜನತೆ ನಮ್ಮ ಕಷ್ಟವನ್ನು ಎಣಿಸ್ತೇನೆ. ಜನರದೊಂದು ವಿಶ್ವಾಸದಿಂದಲೇ ನಾವು ಇಷ್ಟು ಬೆಳೀಲಿಕ್ಕೆ ಕಾರಣವಾಗಿದೆ. ಏನಂದರೆ ನಾವು ಎಂಥ ಪ್ರಾಡಕ್ಟ್ ಮಾಡ್ಬೋದು, ಅನ್ಲೆಸ್ ಪೀಪಲ್ ಟೇಸ್ಟ್ ಆ್ಯಂಡ್ ಅಪ್ರಿಷಿಯೇಟ್ ನಾವು ಎಂಥ ಸಹ ಮಾಡಲಿಕ್ಕೆ ಅದೊಂದು ನಮಗೆ ಪ್ರೋತ್ಸಾಹ. ಅಂದರೆ ಜನರದೊಂದು ಅಪ್ರಿಸಿಯೇಷನ್ ವಾಟ್ ವಿ ವಾಂಟ್ ಮೋರ್ ದೆನ್ ಎನಿಥಿಂಗ್. ಸೊ ಗಡ್ಬಡೊಂದು ಐಕಾನಿಕ್ ಪ್ರಾಡಕ್ಟ್ ಅಂತ ಒಂದು ವಿಶ್ವಾಸಕ್ಕೆ ತುಂಬ ಖುಷಿಯ ವಿಷಯ. ಸೊ ಐಡಿಯಲ್ 1975ರಲ್ಲಿ ನನ್ನ ತಂದೆಯವರಾದ ಪ್ರಭಾಕರ್ ಕಾಮತ್ ಶುರು ಮಾಡಿದರು. ಸೊ 48 ಇಯರ್ಸ್ ಆಯಿತು. ಇನ್ನು 2 ವರ್ಷದಲ್ಲಿ ನಾವು 50 ವರ್ಷ ಸುವರ್ಣ ಮಹೋತ್ಸವ ಆಚರಿಸಲಿಕ್ಕಿದ್ದೇವೆ ಮೇಯಲ್ಲಿ. ತುಂಬ ಚಿಕ್ಕ ಒಂದು 15 ಸೀಟರಿಂದ ಶುರು ಮಾಡಿದ್ದು ನಾವು ನಮ್ಮ ಐಸ್ ಕ್ರೀಮ್ ಬಿಸ್ನೆಸ್. ಈಗ ಮೋರ್ ದೆನ್ 1000 ಸೀಟಿಂಗ್ ಆಗಿದೆ ನಮ್ಮದು. ಇನ್ನೂ ಸಹ ನಾವು ಜನರಿಗೆ ಉತ್ತಮ ಪ್ರಾಡಕ್ಟನ್ನು ಕೊಡಲಿಕ್ಕೆ ನಾವು ತುಂಬ R&D ಆಗ್ತಾ ಉಂಟು. ಈವನ್ ನಮ್ಮದು ಹೋಲ್ಸೇಲಲ್ಲಿ ಸಹ ತುಂಬ ಪ್ರಾಡಕ್ಟ್ ಆ್ಯಡ್ ಮಾಡ್ತಾ ಇದ್ದೇವೆ. ಸೊ ಇನ್ ಕಮ್ಮಿಂಗ್ ಡೇಸ್ ವಿಲ್ ಕಮ್ ವಿತ್ ಮೋರ್ ಆ್ಯಂಡ್ ಮೋರ್ ಬೆಟರ್ ಪ್ರಾಡಕ್ಟ್ಸ್. ಇಡೆಗು ಇನ್ನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನಾನೆಲ್ಲೈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇಲು.